ಪತ್ರಿಕಾ ಏಜೆಂಟ್ಗಳು. ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ನೀವು ಗಮನಿಸಿದರೆ ಎಂಥ ಒಂದು ಒಳ್ಳೆಯ ನೆಟ್ವರ್ಕ್ ಇದೆ ಅಂತಂದರೆ, ಪ್ರತಿ ಹಳ್ಳಿಯಲ್ಲಿ ಕೂಡ ಪತ್ರಿಕೆಗಳನ್ನು ಹಾಕುವ ಏಜೆಂಟ್ಗಳಿದ್ದಾರೆ. ಅಷ್ಟು ಮಂದಿ ಅದರ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥದ್ದು. ಎರಡನೆಯದು ಪತ್ರಿಕೆಗಳನ್ನು ರಚನೆ ಮಾಡುವ ಅಥವಾ ಪತ್ರಿಕೆಗಳನ್ನು ಪ್ರಾರಂಭ ಮಾಡುವಂಥದ್ದು. ಸ್ವತಂತ್ರ ಪತ್ರಿಕೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಬ್ಬ ಪತ್ರಕರ್ತನಾದವನ ಒಂದು ಕನಸು ಏನು ಅಂತಂದರೆ ಒಂದು ಸ್ವಂತ ಪತ್ರಿಕೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು. ಅದರಲ್ಲಿ ಎಷ್ಟು ಯಶಸ್ಸು ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಈಗ ಲಂಕೇಶ್ ಪತ್ರಿಕೆಯಲ್ಲಿ ಯಶಸ್ಸನ್ನು ಖಂಡಿತ. ಇನ್ನು ಕೆಲವು ಈ ಥರದ ಉದ್ಯಮವಾಗಿ ಅಂದರೆ ಪ್ರತಿಷ್ಠಿತ ಸಂಸ್ಥೆಗಳೇ ಮಾಡುವಂಥ ಪತ್ರಿಕೆಗಳಿವೆ. ಅವುಗಳಲ್ಲಿ ಕೂಡ ಸೇರಿಕೊಳ್ಳುವ ಮೂಲಕ ಒಂದು ಜೀವನೋಪಾಯಕ್ಕಾಗಿ ನಾವು ಪತ್ರಿಕೆಗಳನ್ನು ಅವಲಂಬಿಸುವ ಎಲ್ಲ ಸ್ಥಿತಿಗಳಿವೆ. ಸರ್ ಹೇಳಿದರು, ಬೇರೆ ಬೇರೆ ಅವಕಾಶಗಳು ಮತ್ತು ಸೌಲಭ್ಯಗಳು ಇವತ್ತು ಪತ್ರಿಕೆಗೆ ಸಿಗುತ್ತೆ ಅನ್ನುವಂಥದ್ದು. ಎಲ್ಲ ಇನ್ನಷ್ಟು ಸಿಗಬೇಕು ಪತ್ರಕರ್ತರಿಗೆ. ನಮ್ಮೆಲ್ಲರ ಅಭಿಪ್ರಾಯ ಅದೇನೆ. ಈಗ ಅದು ನಿವೃತ್ತರಾದ್ಮೇಲೆ ಅವರ ಸ್ಥಿತಿ ಏನು ಇತ್ಯಾದಿಗಳ ಬಗ್ಗೆ ನಮಗೂ ಕೂಡ ಒಂದು ಚಿಂತನೆ ಬೇಕು, ಸಮಾಜಕ್ಕೆ ಕೂಡ ಒಂದು ಚಿಂತನೆ ಬೇಕು. ಜೀವನೋಪಾಯಕ್ಕಾಗಿ ಪತ್ರಿಕೆಗಳನ್ನು ಅವಲಂಬಿಸುವ ಅನೇಕ ಸಾವಿರಾರು ಮಂದಿ ಇದ್ದಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಂಡವರಿದ್ದಾರೆ. ಒಳ್ಳೆಯ ಪತ್ರಕರ್ತರಾಗಿ ಹೆಸರುಗಳನ್ನು ಪಡೆದುಕೊಂಡವರಿದ್ದಾರೆ, ಪ್ರಶಸ್ತಿಗಳನ್ನು ಪಡೆದುಕೊಂಡವರಿದ್ದಾರೆ. ಈಗ ಮಾಧ್ಯಮ ಅಕಾಡೆಮಿ ಇದೆ, ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿಗಳು ಬರುತ್ತೆ. ಅಥವಾ TSR ಅನ್ನುವ ಒಬ್ಬ ಶ್ರೇಷ್ಠ ಪತ್ರಕರ್ತನ ಹೆಸರಿನಲ್ಲಿ ಪ್ರಶಸ್ತಿ ಇದೆ, ಅದು ಬರುತ್ತೆ. ಅಥವಾ ರಾಜ್ಯೋತ್ಸವ ಪ್ರಶಸ್ತಿ, ಈ ಥರದ ಪ್ರಶಸ್ತಿಗಳು ಕೂಡ ಬರುವಂಥದ್ದು. ಅಂದರೆ ನಾವು ಪತ್ರಕರ್ತನ ಇವತ್ತು ಗುರುತಿಸಬೇಕಾಗಿದೆ. ನಮ್ಮಲ್ಲಿ ಅದೆಷ್ಟೋ ಹಿರಿಯ ಪತ್ರಕರ್ತರಿದ್ದಾರೆ. ಆ ಪತ್ರಕರ್ತರನ್ನ ಗುರುತಿಸಿ ಗೌರವಿಸುವ ಪ್ರವೃತ್ತಿ ಸಮಾಜಕ್ಕೆ ಬೇಕು. ಅಂಥ ಸಂದರ್ಭದಲ್ಲಿ ಜೀವನೋಪಾಯಕ್ಕೆ ಪತ್ರಕರ್ತನಾಗುವ ಎಲ್ಲ ಸಾಧ್ಯತೆಗಳನ್ನು ನಾವು ಇದೆ ಎನ್ನುವಂತ ಹೇಳ್ಬೋದು. ಪುಷ್ಪರಾಜ್ ಅವರೇ, ಈಗ ಸಾಮಾನ್ಯವಾಗಿ ಕೆಲವು ಹೋರಾಟಗಳೆಲ್ಲ ನಡೀತದೆ ದರ ಏರಿಕೆಯ ಬಗ್ಗೆ. ಅದಕ್ಕೆ ದರ ಏರಿತು, ಇದಕ್ಕೆ ದರ ಏರಿತು ಅಂತ ಎಲ್ಲ ಭಾಳಷ್ಟು ಚರ್ಚೆಗಳು, ಮೆರವಣಿಗೆಗಳು, ಪೆಟ್ರೋಲ್ ದರ ಇರ್ಬೋದು ಅಥವಾ ದಿನಸಿ ವಸ್ತುಗಳ ದರಗಳು. ಇಷ್ಟರವರೆಗೆ ಸ್ಟ್ರೈಕ್ ಆಗದೇ ಇರುವಂಥದ್ದು ಏಕೈಕ ಅಂದರೆ ಪತ್ರಿಕೆಗೆ ದರ ಏರಿದ ಬಗ್ಗೆ ಯಾವುದೇ ಚಳುವಳಿ ಅದು ನಾವು ನೋಡಲಿಲ್ಲ. ಅಥವಾ ಚಳುವಳಿ ಆದರೆ ಪೇಪರ್ನವ್ರು ಹಾಕಲಿಲ್ಲ ಅದು ಗೊತ್ತಿಲ್ಲ ಅಂತ ಇಲ್ಲ, ನಮಗೆ ತಿಳಿದ ಮಟ್ಟಿಗೆ ನಾವಂತೂ ಕೇಳಲಿಲ್ಲ. ಈ ಪತ್ರಿಕೆಯ ದರವನ್ನು ಹೇಗೆ ನೀವು ನಿಭಾಯಿಸ್ತೀರ ಅಷ್ಟು ಕಡಿಮೆ ರೇಟಲ್ಲಿ? ಹೇಗೆ ಅದು ನಿರ್ಧರಿಸಲ್ಪಡ್ತದೆ? ಈಗ ನೀವು ಒಂದು ಪತ್ರಿಕೆಯ ಬೆಲೆ ತೆಗೆದುಕೊಂಡ್ರೆ ಆದರೆ ಅದಕ್ಕೆ ಪ್ರಿಂಟ್ ಆಗುವ ಖರ್ಚುಗಳನ್ನು ಗಮನಿಸಿದರೆ ಆ ಬೆಲೆಗಿಂತ ಹೆಚ್ಚಿದೆ. ಹೌದು. ಏನಾದರೂ ಸ್ವಲ್ಪ ಜಾಹೀರಾತು ಬಂದರೆ ಸ್ವಲ್ಪ ಕಡಿಮೆ ಆಗ್ಬೋದು ಅದರ ಬೆಲೆ. ಇಲ್ಲವಾದರೆ ಒಂದು ಜಾಹೀರಾತು ಇಲ್ಲದೆ ಒಂದು 10 ಪುಟದ 12 ಪುಟದ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದರೆ ಅದರ ಮುಖಪುಟದಲ್ಲಿರುವಂಥ ಬೆಲೆಯನ್ನು ನೀವು ಗಮನಿಸಿದರೆ 2 ಪಟ್ಟು 3 ಪಟ್ಟು ಹೆಚ್ಚಾಗಿರ್ತದೆ. ಖಂಡಿತ. ಯಾಕಂದರೆ ನ್ಯೂಸ್ ಪ್ರಿಂಟ್ನದು ಅದು ಇದೆಲ್ಲ ಬೆಲೆ ಏರಿಕೆ ಆಗಿದೆ, ಜನಕ್ಕೆ ಸಹ ಗೊತ್ತಿದೆ. ಹೌದು. ಮತ್ತೆ ಪ್ರತಿಭಟನೆ ಮಾಡುವುದಿಲ್ಲ, ಏನಂದರೆ ಓದುವುದನ್ನೇ ಬಿಟ್ಟು ಬಿಡ್ತಾರೆ. ಸ್ವಲ್ಪ ಜಾಹೀರಾತು ಕಡಿಮೆ ಯಾವುದಿದೆ ಅಂತೇಳಿ ಅದನ್ನು ತಗೊಳ್ತಾರೆ. ಹಾಗೆ ಬೆಲೆ ಸಮರ ಒಂದು ಪತ್ರಿಕೆಯಲ್ಲಿ ಸಹ ನಡೆದಿತ್ತು, ಕಡಿಮೆಗೆ ಇಳಿಸಿ ಅದನ್ನು ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಈ ಕೆಲಸ ಸಹ ನಡೆದಿತ್ತು, ಇಲ್ಲ ಅಂತಲ್ಲ. ಅಲ್ಲ, ಒಂದು ಪತ್ರಿಕೆಗೆ ಪತ್ರಿಕೆಗಳು ಉಳಿಬೇಕು ಅಂತಾದರೆ, ಸರ್ವೈವ್ ಆಗಬೇಕು ಅಂತಾದರೆ ಆ ನ್ಯೂಸ್ ಪ್ರಿಂಟ್ಗಳನ್ನು ಕಡಿಮೆ ಕ್ರಯದಲ್ಲಿ ಕೊಡುವಂಥದ್ದು, ಸಬ್ಸಿಡಿ ರೇಟಲ್ಲಿ ಕೊಡುವಂಥದ್ದು, ಜಾಹೀರಾತುಗಳನ್ನು ಸರ್ಕಾರದಿಂದ ಸಬ್ಸಿಡಿ ಏನಾದ್ರು ಬರುತ್ತೆ ಪತ್ರಿಕೆಗಳಿಗೆಲ್ಲ? ಅಲ್ಲ, ನ್ಯೂಸ್ ಪ್ರಿಂಟ್ಗಳಿಗೆ ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇದ್ರು, ಅದನ್ನು ಸಹ ಕಡಿತ ಮಾಡಿದ್ದಾರೆ. ಅದರಿಂದಾಗಿ ಅದು ಬೆಲೆ ಹೆಚ್ಚಾದಾಗ ಅದು ಸಾಕಾಗೋದಿಲ್ಲ ಅಂಥದ್ದು. ಇನ್ನು ಜಾಹೀರಾತುಗಳನ್ನು ಕೊಡುವಂಥದ್ದು ಇದೆಲ್ಲ ಇದೆ. ಈಗಾಗಲೇ ಸರ್ ಹೇಳಿದ ಹಾಗೆ ಪತ್ರಿಕೆಯನ್ನು ಅಥವಾ ಪತ್ರಿಕೋದ್ಯಮದಲ್ಲಿ ಒಂದು ಉದ್ಯೋಗ ಆಗಿ ಸ್ವೀಕರಿಸಿ ಬದುಕು ಖಂಡಿತ ಮಾಡ್ಬೋದು. ಅದರಿಂದ ಏಕೆಂದರೆ ಸಾಕಷ್ಟು ಜನ ಅದನ್ನು ಮಾಡಿದ ಉದಾಹರಣೆಗಳನ್ನೆಲ್ಲ ಹೇಳಿದ್ರು ಅವರು. ಹೌದು. ನೀವು ಸರ್ಕಾರಿ ವಲಯದಲ್ಲಿ ಸಹ ಇದೆ. ಸರ್ಕಾರಿ ಏನು ವಾರ್ತಾ ಇಲಾಖೆಗೆ ಸೇರಿದರೆ ನೀವು ಸರ್ಕಾರಿ ಸಂಬಳ ಪೇ ಸ್ಕೇಲ್ ಪ್ರಕಾರ ಪಡಲಿಕ್ಕೆ ಆಗ್ತದೆ. ಜರ್ನಲಿಸಮ್ ಆದವರಿಗೆ ಅಲ್ಲಿ ವಾರ್ತಾ ಇಲಾಖೆಯಲ್ಲಿ ಕೆಲಸ ಸಿಗ್ತದೆ. KPSC ಪರೀಕ್ಷೆಗೆ ಬರ್ತಾರೆ. ಅದರಲ್ಲಿ ಪುಷ್ಪರಾಜ್ ಅವರು ಒಂದು ಪ್ರಶ್ನೆಗಳು ಹುಟ್ಟೋದು, ಕೃಷ್ಣಮೂರ್ತಿ ಸರ್, ನೀವೆಲ್ಲ ಹಿರಿಯರು, ಪತ್ರಿಕೆಗಳನ್ನೆಲ್ಲ ಓದ್ತಾ ಇರೋ, ಈಗಲೂ ನಾವು ಸಹ ಅಷ್ಟೇ ಮನೆಯಲ್ಲಿ ಪತ್ರಿಕೆ ಓದ್ತೇವೆ. ನಮ್ಮ ಯಂಗರ್ ಜನ್ರೇಷನ್ಗಳಿಗೆ ಅವರಿಗೆ ಪತ್ರಿಕೆ ಓದುವಂಥ ಅಭ್ಯಾಸಗಳು ಸ್ವಲ್ಪ ಕಡಿಮೆ. ಹೀಗಿರುವಾಗ ಒಂದು ಅಂದಾಜಿನಲ್ಲಿ ಪುಷ್ಪರಾಜ್ ಅವರಿಗೂ ಅದೇ ಪ್ರಶ್ನೆ, ಪತ್ರಿಕೆಗಳನ್ನು ಓದುವಿಕೆ
ಅಂದರೆ ನಾನು ಹೇಳೋದು ಮನೆಗೆ ಬರುವಂಥ ಪತ್ರಿಕೆಗಳು, ಇದು ನಾವು ಡೀಟೇಲ್ ಅಲ್ಲಿ ಹೇಳ್ತಾ ಇಲ್ಲ, ವೃತ್ತಪತ್ರಿಕೆ ಏನಾದ್ರು ಹೌದು ಅದು ಕುಸಿದಿದೆ ಹೇಗೆ ಅಂತ, ಎವರೇಜ್ ಹೇಗಿದೆ ಸರ್? ಪತ್ರಿಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಾಂ, ಆದರೆ ಪ್ರಸಾರಣ ಗಮನಿಸಿದರೆ ಒಳ್ಳೆ ಪ್ರಸಾರಣ ಎಲ್ಲ ಪತ್ರಿಕೆಗಳಿಗೂ ಇವೆ. ಸರಿ. ಈಗ ಪತ್ರಿಕೆ ಅನ್ನುವಾಗ ನಾವು ಈಗ ದೈನಿಕ ಪತ್ರಿಕೆ, ದಿನನಿತ್ಯ ಬರುವಂಥ ಪತ್ರಿಕೆಯನ್ನು ಗಮನಿಸ್ತೇವೆ. ಹಾಗೆಯೇ ಸಾಪ್ತಾಹಿಕ ಪತ್ರಿಕೆ, ವಾರಕ್ಕೊಮ್ಮೆ ಬರುವ ಪತ್ರಿಕೆ ಇದೆ. ಉದಾಹರಣೆಗೆ ತರಂಗ ಇದೆ, ಸುಧಾ ಇದೆ. ಹೌದು ಹೌದು. ಆಮೇಲೆ 15 ದಿವಸಕ್ಕೆ ಬರುವಂಥ ಪಾಕ್ಷಿಕ ಅನ್ನುವ ಪತ್ರಿಕೆಗಳಿರುತ್ತೆ. ಸರಿ. ತಿಂಗಳಿಗೆ ಬರುವಂಥ ಪತ್ರಿಕೆಗಳಿವೆ. ಈಗ ತುಷಾರ ಇದೆ, ಮಯೂರ ಇದೆ, ರೂಪತಾರ ಇದೆ. ಇವಿಷ್ಟು ಮುಖ್ಯವಾಗಿ ಬರುವಂಥ ಪತ್ರಿಕೆ. ಆಮೇಲೆ ದ್ವೈವಾರ್ಷಿಕ ಪತ್ರಿಕೆಗಳು, ತ್ರೈಮಾಸಿಕ, ಚಾತುರ್ಮಾಸಿಕ ಪತ್ರಿಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪತ್ರಿಕೆ, ಈ ಥರ ಇದೆ. ನನಗೆ ಅನಿಸುವ ಹಾಗೆ ಇವತ್ತಿಗೂ ಕೂಡ ದೈನಿಕ ಪತ್ರಿಕೆಗಳೇನಿವೆ, ಹೌದು, ಆ ಪತ್ರಿಕೆಗಳ ಸಂಖ್ಯೆ ಕಡಿಮೆ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಕುಸಿತ ಕಂಡಿರಬಹುದು. ಈ ಕೊರೋನಾ ನಂತರದಲ್ಲಿ ಅಲ್ಲಿ ಈಗ ಓದ್ತಾ ಇದ್ದಾರೆ ಅನ್ಸುತ್ತೆ, ಸ್ವಲ್ಪ ಪಿಕಪ್ ಆಗಿದೆ ಅನ್ಸುತ್ತೆ, ಓದುವ ಒಂದು ಪ್ರವೃತ್ತಿ ಇದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಒಂದು ಪತ್ರಿಕೆ ಅನ್ನೋದು ಬರೀ ವರದಿಗೆ ಮಾತ್ರ ಅಲ್ಲ, ಜಾಹೀರಾತುಗಳು, ಬೇರೆ ಬೇರೆ ಜಾಹೀರಾತುಗಳು ಬರುತ್ತೆ, ಉದ್ಯೋಗದ ಜಾಹೀರಾತು, ಆಸ್ತಿ ಇತ್ಯಾದಿಗಳ ಜಾಹೀರಾತು, ಶೇರ್ ಮಾರುಕಟ್ಟೆಯ ವಿಚಾರಗಳು ಬರುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಪತ್ರಿಕೆಗಳನ್ನು ತಗೊಳ್ಳುವಂತ ಓದುಗರಿದ್ದಾರೆ ಅಂತ ನನಗೆ. ಅದೇ ವಾರಪತ್ರಿಕೆ ಸ್ವಲ್ಪ ಈಗ ಇತ್ತೀಚೆಗೆ ಸ್ವಲ್ಪ ಕುಸಿದಿದೆ, ವಾರಪತ್ರಿಕೆ ಸ್ವಲ್ಪ ಕುಸಿತವನ್ನು ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಆಮೇಲೆ ಮಾಸಿಕ ಪತ್ರಿಕೆಗಳ ಪ್ರಸಾರಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದು. ಆದರೆ ದೈನಿಕ ಪತ್ರಿಕೆಗಳಿಗೆ ಬೇರೆ ಬೇರೆ ಅವಕಾಶಗಳಿರುವ ಕಾರಣಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ತಲುಪುವ ಕಾರಣಕ್ಕೆ, ಈಗ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 10ನೇ ಕ್ಲಾಸ್ನವರಿಗೋ PUC ಅವರಿಗೋ ಒಂದು ಅದಕ್ಕಾಗಿಯೇ ಒಂದು ಪುಟವನ್ನು ಮೀಸಲಾಗಿಡುವಂಥದ್ದು, ಈ ಥರ ಎಲ್ಲ ಇರುವ ಕಾರಣಕ್ಕೆ ಬೇರೆ ಬೇರೆ ನೆಲೆಗಳಲ್ಲಿ ಓದುಗರಿದ್ದಾರೆ, ಪ್ರಸಾರಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಪುಷ್ಪರಾಜ್ ಅವರೇ, ನೀವು ಒಂದು ಮುಖ್ಯವಾದ ಪ್ರಶ್ನೆ, ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಸವಾಲುಗಳು ಅಂತ ಇರ್ತದೆ. ಈಗ ವರದಿಗಾರರು ಇರ್ಬೋದು, ಪತ್ರಕರ್ತರು ಇರ್ಬೋದು, ಅಥವಾ ಪತ್ರಿಕೋದ್ಯಮ, ಒಟ್ಟಾಗಿ ಹೇಳೋದಾದ್ರೆ ಪತ್ರಿಕೋದ್ಯಮಕ್ಕೆ ಪ್ರಸ್ತುತ ಇರುವಂಥ ಸವಾಲುಗಳು ಯಾವುದು? ಒಂದು, ಈಗ ಬೆಲೆ ಏರಿಕೆ ಇದರಿಂದಾಗಿ ಪತ್ರಿಕೆಯನ್ನು ನಡೆಸೋದು, ಅದರ ಎಲ್ಲ ಕಾಸ್ಟ್ಗಳನ್ನು ಗಮನಿಸಿದಾಗ ಅದರಲ್ಲಿ ಕಾರ್ಮಿಕರು ಮತ್ತು ಈಗಿನ ತಂತ್ರಜ್ಞಾನದ ಬಳಕೆ, ಸರಿ, ಸಾಗಾಟ ವೆಚ್ಚ, ಇದೆಲ್ಲ ಒಂದು ಮನೆಗೆ ತಲುಪಿಸುವಂಥ ಸಂದರ್ಭದಲ್ಲಿ ವಿತರಕರಿಗೆ ಅವರಿಗೂ ಕೊಡಬೇಕಾಗ್ತದೆ. ಒಂದು ಪತ್ರಿಕೆಯಲ್ಲಿ ಅದೇ ಮುದ್ರಣ ಆಗಿರುವಂಥ ಒಂದು ಬೆಲೆ ಇದ್ದರೆ ಪುನಃ ಬರುವಾಗ ಅದಕ್ಕೆ ಸಿಗುವಂಥದ್ದು ಎಷ್ಟು ಅಂತ ನೋಡಿದಾಗ, ಅಂದರೆ ವಿತರಕರಿಗೆ ಅದರ ಸರ್ಕ್ಯುಲೇಷನ್ ಇದೆಲ್ಲ ಕಳೆದಾಗ ಅದು ಭಾಳ ಕನಿಷ್ಠ ಮಟ್ಟದಲ್ಲಿ ಇರ್ತದೆ. ಆದ್ದರಿಂದ ನಷ್ಟದಲ್ಲೇ ಸಾಕ್ತದೆ ಪತ್ರಿಕೆಗಳು. ಈ ಹೊರೆಯನ್ನು ನಿಭಾಯಿಸುವುದು ಬಹಳ ಕಷ್ಟ ಇದೆ, ಖಂಡಿತ. ಮತ್ತು ಇತ್ತೀಚಿನ ದಿನದಲ್ಲಿ ಒಂದು ತಲೆಮಾರು ದಿನಪತ್ರಿಕೆಗಳನ್ನು ಓದುವಂಥ ಒಂದು ಹವ್ಯಾಸದಿಂದ ಹಿಂದೆ ಬಿಟ್ಟಿದೆ. ಒಂದು ತಲೆಮಾರಿಗೆ ಮಾತ್ರ ಇದೆ ಅಷ್ಟೇ ಖಂಡಿತ ಅಭ್ಯಾಸ ಆಗಿರುವಂಥದ್ದು. ಅವರಿಗೆ ಪತ್ರಿಕೆ ಓದದಿದ್ದರೆ ಆಗೋದಿಲ್ಲ. ಯುವಜನರು ಅದನ್ನು ಹೆಚ್ಚಾಗಿ ಪತ್ರಿಕೆಯನ್ನು ಸಿಗ್ದು ಆಗ್ತದೆ, ಸಿಗದಿದ್ದರೂ ಆಗ್ತದೆ, ಸಿಕ್ಕಿದರೆ ಓದ್ತಾರೆ ಅಷ್ಟೇ. ಆ ರೀತಿಯಾದಂಥ ಹವ್ಯಾಸ ಇದೆ. ಮತ್ತು ಸುದ್ದಿ ಬರ್ತಾ ಇರ್ತದೆ ಯಾವುದರಲ್ಲಿ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಸಿಗ್ತದೆ. ಅದರಿಂದಾಗಿ ಪತ್ರಿಕೆಯನ್ನೇ ಕೊಂಡು ಓದಬೇಕು ಅಂತ ಎನ್ನುವಂಥ ಒಂದು ಮನೋಭಾವ ಸ್ವಲ್ಪ ಕಡಿಮೆ ಆಗಿದೆ. ಅದು ಪತ್ರಿಕೆಯ ಪ್ರಸರಣದ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಡಿಜಿಟಲ್ ಮಾಧ್ಯಮದಿಂದಾಗಿ ಪತ್ರಿಕೆಗಳಿಗೆ ಹೊಡೆತ ಬಿದ್ದಿದೆ ಅಂತ ಅನಿಸ್ತದೆ ನಿಮಗೆ? ಸ್ವಲ್ಪ ಇದೆ, ಸಂಪೂರ್ಣ ಅಂತ ನಾನು ಹೇಳ್ತೀನಿ, ಸ್ವಲ್ಪ. ಯಾಕೆಂದರೆ ನಾನು ಹೇಳಿದಾಗೆ ಒಂದು ತಲೆಮಾರು ಅದಕ್ಕೆ ಇವತ್ತಿಗೆ ಸಹ ಅಂಟಿಕೊಂಡಿದೆ. ಪತ್ರಿಕೆಯನ್ನೇ ಓದ್ತಾರೆ ಅವರು, ಯಾವುದಿದ್ರೂ ಸಹ ಅವ್ರು ಮೊಬೈಲಲ್ಲಿ ನೋಡ್ಬೋದು, ಡಿಜಿಟಲ್ ಮಾಧ್ಯಮ ಇದ್ರೂ ಸಹ ಪತ್ರಿಕೆಯನ್ನು ಓದ್ತಾರೆ. ಪತ್ರಿಕೆ ಪುಟಗಳನ್ನು ತಿರುವುದಿದ್ರೆ ಅವರಿಗೆ. ಆದರೆ ಇನ್ನೊಂದು ತಲೆಮಾರು ಏನಂದರೆ ಅವರು ಡಿಜಿಟಲ್ನಲ್ಲೇ ಓದಲಿಕ್ಕೆ ಆರಂಭ ಮಾಡಿತ್ತು. ಅವ್ರ ಪತ್ರಿಕೆ ತಕ್ಷಣ ಪತ್ರಿಕೆ ಕಡೆ ಹೋಗೋದಿಲ್ಲ. ಮತ್ತೆ ಇತ್ತೀಚೆಗೆ ಎಡಿಷನ್ಗಳು ಆರಂಭ ಆಗಿದೆ, ಆವೃತ್ತಿಗಳು ಬೇರೆ ಬೇರೆ. ಮತ್ತು ಸರ್ ಹೇಳಿದಾಗೆ ಮಕ್ಕಳಿಗೆ ಒಂದು ಶೈಕ್ಷಣಿಕವಾಗಿ SLC ಪರೀಕ್ಷೆಗೆ ತಯಾರಿಗೆ ಈ ರೀತಿಯಾಗಿ ಪೂರಕವಾಗಿ ಕೆಲವು ಕೊಡ್ತಾ ಇದ್ದಾರೆ. ಅದು ಶಾಲೆಗಳಲ್ಲಿ ಸ್ವಲ್ಪ ಓದ್ತಾರೆ ಅದನ್ನು, SLC ಬಗ್ಗೆ ಅಥವಾ
ಪರೀಕ್ಷೆ ಬಗ್ಗೆ ಅಥವಾ ನಮ್ಮ ಪಠ್ಯದ ಬಗ್ಗೆ ಒಂದಿದೆ, ಆ ಪೇಪರನ್ನು ತರಿಸುವ ಅಥವಾ ಸಪ್ಲಿಮೆಂಟರಿಯನ್ನು ಮಾತ್ರ ತರಿಸುವ ಅಂತ ಹೇಳಿ ಹಾಗೆ ತರಿಸಿ ಓದಿಸ್ಕೊಂಡು ಸಹ ಇದೆ, ಕಡೆ ಇದೆ, ಅದಿಲ್ಲ ಅಂತಿಲ್ಲ. ಅದು ನಿರಾಶೆ ಏನಿಲ್ಲ, ನಿರಾಶೆ ಮಾಡಬೇಕು ಅಂತಿಲ್ಲ. ಪತ್ರಿಕಾ ರಂಗ ಈಗಲೂ ಇಲ್ಲ, ಉಳಿತದೆ. ನಮ್ಮ ಇತ್ತಿಗೆ ಒಬ್ಬರು ಶ್ರೋತೃಗಳು ಪ್ರಶ್ನೆ ಕೇಳಿದಾಗ ಹೇಳಿ, ಹೌದು ಅದು ಅಂದರೆ ಇವತ್ತು ಸಹ ವಸ್ತುನಿಷ್ಠತೆ ಮತ್ತೆ ನಾವು ನಂಬುವಂಥದ್ದು. ಈ ಡಿಜಿಟಲ್ ಮೀಡಿಯಾ ಮೊಬೈಲಲ್ಲಿ ಯಾವ್ದು ಬಂದರೂ ಸಹ ಪತ್ರಿಕೆಯಲ್ಲಿ ಏನು ಬಂದಿದೆ ಖಂಡಿತ ಹೌದು ಅದು ವಸ್ತುನಿಷ್ಠ, ಅದನ್ನೇ ನಂಬೋದು, ಪತ್ರಿಕೆಯನ್ನೇ ನಂಬೋದು ಜನರು ಹೆಚ್ಚಾಗಿ. ಆ ಒಂದು ನಂಬಿಕೆಯನ್ನು ಪತ್ರಿಕೆ ಉಳಿಸಿಕೊಂಡಿರೋ ಕಾರಣ ಇವತ್ತು ಈ ಸ್ಥಾನದಲ್ಲಿ ಇದೆ. ಕೃಷ್ಣಮೂರ್ತಿ ಸರ್, ಕಾರ್ಯಕ್ರಮ ಮುಗಿಸುವ ಹೊತ್ತು ತಾವು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದವರು, ಕನ್ನಡ ಉಪನ್ಯಾಸಕರಾಗಿದ್ದವರು. ಈಗಾಗಲೇ ಕರೆ ಬಂತು, ಒಬ್ಬರು ಕರೆ ಮಾಡಿ ಹೇಳಿದರು ನನ್ನ ಮಗನಿಗೆ ಆಸಕ್ತಿ ಇದೆ ಅಂತ. ಈ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಳ್ಳುವವರಿಗೆ ನಿಮ್ಮ ಸಲಹೆಗಳು ಕಾರ್ಯಕ್ರಮದ ಕೊನೆ ಹಂತ? ಶಾಲೆ ಕಾಲೇಜುಗಳು ಪತ್ರಿಕೆಗಳನ್ನು ಕಡ್ಡಾಯವಾಗಿ ತರಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಈಗ ಸರ್ಕಾರ ಕೂಡ ಈಗ ಹೇಳ್ತಾ ಇದೆ, ಮೊಬೈಲ್ ಬಿಡಿ, ಪತ್ರಿಕೆಗಳನ್ನು ಪುಸ್ತಕಗಳನ್ನು ಓದಿರಿ ಅಂತ. ಆ ಥರದಲ್ಲಿ ಮೊದಲು ನಿಮ್ಗೆ ಗೊತ್ತಿದೆ, ಹಸ್ತಪ್ರತಿಗಳನ್ನು ಮಾಡುವ ಒಂದು ಕ್ರಮ ಇತ್ತು. ಅಂದರೆ ತರಗತಿಯವರು ಒಟ್ಟು ಸೇರಿ ಹಸ್ತಪ್ರತಿಗಳನ್ನು ಮಾಡುವಂಥದ್ದು. ಅಂಥ ಕೆಲಸಗಳನ್ನು ನಾವು ಶಿಕ್ಷಕರು ಆ ಥರದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ. ಆಗ ಅವರಿಗೊಂದು ಓದುವ ಆಸಕ್ತಿ ಬೆಳಿಬೋದು. ಎರಡನೇದಾಗಿ ಪತ್ರಿಕೆಯ ಮುಖ್ಯ ವಿಚಾರಗಳನ್ನು ಓದುವಂಥದ್ದು ತರಗತಿಗಳಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ. ಅದನ್ನು ಮತ್ತೆ ನಾವು ಸಣ್ಣದಿರೋ ಪೇಪರ್ ಓದ್ತಾ ಇದ್ದು ಬೆಳಿಗ್ಗೆ ಬಂದು ಈ ವಾರ್ತೆ ಅಂತ ಹೇಳಿ. ಆಮೇಲೆ ಅದೇ ಮಕ್ಕಳ ಪತ್ರಿಕೆಗಳು ನಿಂತಿರುವುದು ನಮ್ಗೆ ತುಂಬಾ ಖೇದದ ಸಂಗತಿ. ಯಾಕೆಂತಂದ್ರೆ ನಾವು ಓದುವ ಸಂದರ್ಭದಲ್ಲಿ ಬಾಲಮಿತ್ರ ಇತ್ತು, ಚಂದಮಾಮ ಇತ್ತು, ಆಮೇಲೆ ತುಂತುರು ಅನ್ನುವ ಪತ್ರಿಕೆ ಬಂತು, ಬಾಲಮಂಗಳ ಅನ್ನುವಂಥ ಪತ್ರಿಕೆ ಬಂತು. ಪ್ರಾಯಶಃ ನಮ್ಮನ್ನ ಓದಿಸ್ತಾ ಇದ್ದಂಥದ್ದು ಅಂತ ಪತ್ರಿಕೆಗಳು. ಯಾವ ಪತ್ರಿಕೆಗಳು ನಿಂತೇವೆ, ಮಕ್ಕಳಿಗಾಗಿ ಅಂಥ ಪತ್ರಿಕೆಗಳು ಬಂದರೆ, ಈಗ ಇಂಥ ಪತ್ರಿಕೆಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಮಕ್ಕಳಿಗಾಗಿ ಒಂದು ಕೆಲವು ಪುಟಗಳನ್ನು ಇಡುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದು ಹೆಚ್ಚಾಗಿ ಬಂದರೆ ಮಕ್ಕಳನ್ನು, ಸರ್ ಹೇಳಿದರು, ಒಂದು ತಲೆಮಾರು, ನಮ್ಮ ತಲೆಮಾರು ಪತ್ರಿಕೆಗಳನ್ನು ಓದದೇ ಇರುವ ಸಾಧ್ಯತೆ ಇಲ್ಲದ ತಲೆಮಾರು. ಇನ್ನು ಮುಂದಿನ ತಲೆಮಾರಿ ಕೂಡ ಆ ಥರದ ಆಸಕ್ತಿ ಬರುವುದಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕು. ಪತ್ರಿಕೆ ಅಂದರೆ ಏನು, ಪತ್ರಿಕೆಯನ್ನು ಓದುವುದು ಅಂತಂದ್ರೆ ಏನು, ಆಮೇಲೆ ಪತ್ರಿಕೆಗಳಲ್ಲಿ ಏನಿದೆ ಅನ್ನುವ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಮೂಲಕ ಸಮುದಾಯಕ್ಕೆ ಮತ್ತೆ ಪತ್ರಿಕೆಗಳನ್ನು ಕೊಂಡೊಯ್ಯುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಪತ್ರಿಕೆಗಳು ಉಳಿಯುವುದಕ್ಕೆ ಸಾಧ್ಯ ಇದೆ. ಇವತ್ತಿಗೂ ಕೂಡ ನಾವು ಅತ್ಯಂತ ವಸ್ತುನಿಷ್ಠವಾಗಿ ನಂಬುವುದು ಪತ್ರಿಕೆಗಳನ್ನು. ಪುಷ್ಪರಾಜ್ ಅವರೇ, ಈಗ ನೀವು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಈಗಾಗಲೇ ಕೆಲವು ಪಿಂಚಣಿ ಆಗಲಿ ಅಥವಾ ಕೆಲವು ಮೆಡಿಕಲ್ ವಿಚಾರಗಳನ್ನು ಮಾತಾಡಿದೆ. ಕಾರ್ಯಕ್ರಮ ಮುಗಿಸುವ ಮೊದಲು ನಿಮ್ಮ ಮಾತುಗಳು ಏನು ಹೇಳ್ತೀರಾ? ಈಗ ಸರ್ ಹೇಳಿದಾಗೆ ಭಾಳ ಮುಖ್ಯವಾಗಿ ಈ ಓದುವ ಒಂದು ಚಟುವಟಿಕೆ ಇದೆ, ಅದು ಶಾಲೆ ಕಾಲೇಜುಗಳಲ್ಲಿ ಆಗಬೇಕು. ಪತ್ರಿಕೆಯನ್ನು ಓದುವಂಥದ್ದು ಅದು ತುಂಬ ಉಪಕಾರ, ಬೆನಿಫಿಟ್ ಇದೆ ಅದಕ್ಕೆ. ಸರಿ. ಏಕೆಂದರೆ ಅದು ಇದ್ದಾಗ ಏನಾಗ್ತದೆ, ಅವನ ಪದಕೋಶ ಶೈಕ್ಷಣಿಕವಾಗಿ ಸಹ ಅವನು ಯೋಚನೆ ಮಾಡಲಿಕ್ಕೆ ಆಗ್ತದೆ. ಮುಂದೆ ಅವನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಈ IAS IPS ಪರೀಕ್ಷೆಗಳನ್ನು ಓದುವಾಗ ಅವ್ರು ಹೇಳ್ತಾ ಇದ್ರು, ನೀವು ಪತ್ರಿಕೆಗಳನ್ನು ಓದಿ ರೆಗ್ಯುಲರ್ ಆಗಿ, ಒಂದು ಇಂಗ್ಲೀಷ್ ಪತ್ರಿಕೆ, ಒಂದು ಕನ್ನಡ ಪತ್ರಿಕೆ ಯಾವುದಾಗಿರ್ಬೋದು, ಕನಿಷ್ಠ ಒಂದು 2 ಅಥವಾ 3 ಪತ್ರಿಕೆ ನೀವು ಓದಬೇಕು ಅಂತ. ಜನರಲ್ ನಾಲೆಜ್ ಇಂಪ್ರೂವ್ ಆಗ್ತದೆ ಅಂತ. ಆ ದೃಷ್ಟಿಯಿಂದ ಓದುವ ಚಟುವಟಿಕೆ ಅದು ಇದ್ದಾಗ, ಮಕ್ಕಳಲ್ಲಿದ್ದಾಗ, ಒಂದು ಸಾಹಿತ್ಯಿಕವಾಗಿ ಮತ್ತು ಇಂಥದ್ದು ಅವರ ಜನಜೀವನದಲ್ಲಿ ವೈಯಕ್ತಿಕವಾಗಿ ಎಲ್ಲದಕ್ಕೂ ಅದು ಪೂರಕ ಆಗ್ತದೆ. ಆ ದೃಷ್ಟಿಯಿಂದ ಒಂದು ಕಡೆ ಆದರೆ, ಇನ್ನು ನಾವು ಸಂಘಟನೆ ದೃಷ್ಟಿಯಿಂದ ನಮ್ಮ ಪತ್ರಕರ್ತರ ವಿಚಾರಗಳಿಗೆ ಹೋಗುವಾಗ ನಾವು ನಮ್ಮ ಪತ್ರಕರ್ತರ ನಮ್ಮ ಸಮಸ್ಯೆಗಳನ್ನು ಹೊರಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಲೋಕದ ಸಮಸ್ಯೆಗಳನ್ನು ಪತ್ರಿಕೆಯಲ್ಲಿ ಬರೀತೇವೆ, ಆದರೆ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಂಡದ್ದು. ಅದಕ್ಕಾಗಿ ನಮ್ಮ ಸದಸ್ಯರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡುವಂಥದ್ದು, ಅವರಿಗೆ ಕ್ಷೇಮ ನಿಧಿಯನ್ನು ಮಾಡುವಂಥದ್ದು, ಅವರ ಏನಾದರೂ ಸಾಂಸ್ಕೃತಿಕ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಮಾರ್ಕ್ ತೆಗೆದರೆ ಅವರಿಗೆ ಕೊಡುವಂಥದ್ದು, ಪುರಸ್ಕಾರ ಮಾಡುವಂಥದ್ದು, ಅಥವಾ ಅವರಿಗೆ ಕಲೀಲಿಕ್ಕೆ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಸಹಾಯ ಮಾಡುವಂಥದ್ದು,
ಈ ಕೆಲಸವನ್ನೆಲ್ಲ ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಓಹೋ. ಸರ್ಕಾರ ನಮ್ಮ ಜೊತೆ ಇದ್ದರೆ ಇನ್ನಷ್ಟು ಕೆಲಸ ಮಾಡ್ಬೋದು ಅಂತೇಳಿ. ಅದಕ್ಕಾಗಿ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಸಹ ಒಂದು ಪತ್ರಿಕಾ ಭವನ ಎಲ್ಲ ಮಾಡಬೇಕು ಅಂತ ಹೊರಟಿದ್ದೇವೆ. ಬಹುತೇಕ ಕಡೆ ಆ ಕೆಲಸಗಳು ನಡೀತಾ ಇದೆ. ಎಲ್ಲರೂ ಜನ ಸಹಕಾರ ಕೊಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಪತ್ರಿಕಾ ಭವನ ಒಂದು ತಾಲೂಕಲ್ಲಿ ಆದರೆ ಜನರ ಆಸ್ತಿ ಅದು. ಖಂಡಿತ ಖಂಡಿತ ಖಂಡಿತ.